ಆಪ್ತ ಸಮಾಲೋಚಕಿ ಮತ್ತು ಮಾನಸಿಕ ತಜ್ಞೆ ತನುಜಾ ಮಾಬೇನ್ ಅವರ ಇಮೋಷನಲ್ ಎಕೋಸ್ ಕೃತಿಯ ವಿಮರ್ಶೆ ಮತ್ತು ಸಂವಾದ ಕಾರ್ಯಕ್ರಮ ಮಣಿಪಾಲದ ಕಂಟ್ರಿ ಇನ್ ಹೋಟೆಲ್ನಲ್ಲಿ ನಡೆಯಿತು. ಲೇಖಕಿ ತನುಜಾ ಮಾಬೇನ್ ಮಾತನಾಡಿ, ಈ ಕೃತಿಯಲ್ಲಿ ತಾನು ಭಾವನೆಗಳ ಸಂಘರ್ಷಕ್ಕೆ ಒಳಗಾದ ಕುರಿತು, ಆ ಭಾವನೆಗಳಿಂದಲೇ ತಾನು ಇತರರನ್ನ ಕಂಡ ಬಗೆಯನ್ನು ವಿವರಿಸಿದರು. ಜೊತೆಗೆ ಒಬ್ಬ ಮಹಿಳೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ ಭಾವನೆಗಳ ವಿವಿಧ ಮಜಲುಗಳನ್ನು ದಾಟಿ ಬಂದ ಬಗೆ ಮತ್ತು ಆ ಅನುಭವಗಳಿಂದ ಕಲಿತ ಪಾಠ ಮತ್ತು ಅದರಿಂದ ಸಮಾಜವನ್ನು ಯಾವ ರೀತಿ ನೋಡಲು ಸಾಧ್ಯವಾಯಿತು ಎಂಬುದನ್ನು ಬಿಚ್ಚಿಟ್ಟರು. ಉದ್ಯಮಿ ಅಭಿನಂದನ್ ಎ ಶೆಟ್ಟಿ ಅವರು ಕೃತಿಯ ವಿಮರ್ಶೆ ಮಾಡಿದರು. ಭಾವನೆಗಳು ಬಹುಮುಖ್ಯವಾದದ್ದು, ಆರೋಗ್ಯಕರ ಭಾವನೆ ಬದುಕಿನಲ್ಲಿ ತುಂಬಾ ಮುಖ್ಯ. ಇಂತಹ ಕೃತಿಗಳು ಆಪ್ತ ಸಮಾಲೋಚಕರಂತೆ, ಶಿಕ್ಷಕರಂತೆ ನಮ್ಮೆಲ್ಲರ ಜೀವನದಲ್ಲಿ ಕೆಲಸ ಮಾಡುತ್ತದೆ ಎಂದರು. ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಶ್ರುತಿ ಬಲ್ಲಾಳ್, ಮಾತು ಮೌನ ಮತ್ತು ಇವತ್ತಿನ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೂರಲ್ಲಿ ಯಾವುದನ್ನ ಆಯ್ದುಕೊಳ್ಳುತ್ತೀರಿ ಎಂಬುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಎಂದು ಹೇಳಿದರು. ಶಿಕ್ಷಣ ತಜ್ಞ, ವಿದ್ಯಾವಂತ ಆಚಾರ್ಯ ಕೃತಿಯ ಬಗ್ಗೆ ಮಾತನಾಡಿದರು. ತನುಜಾ ಮಾಬೇನ್ ಪತಿ ಜಾಕಿ ಮಾಬೇನ್ ಮತ್ತಿತರರು ಉಪಸ್ಥಿತರಿದ್ದರು. To pass this journey, to cross over the water, and I worked on my emotions and I worked on myself so that I could have little courage to overcome my challenges and hurdles. And today when I look back, the people around me, the situations, the events are all a blessings in disguise. And they were the people who were my teachers, who had built me, rebuilt me, and that's how the destiny has changed the direction. ಮೌನ ಮಾತ್ರ ಯಾರಿಗೂ ಇಷ್ಟ ಆಗಲ್ಲ. ಹಾಗೆ ಸರ್ ಹೇಳಿದ ಹಾಗೆ ಏನೋ ಆಗಿರ್ಬೋದು ಸ್ವಲ್ಪ ಲೂಸು ಅಂತ. ಸುಮಾರು ಜನ, ನಾನೊಂದು 60-70 ಜನ ನನ್ನ ಕ್ಲಿನಿಕಲ್ಲಿ ನೋಡ್ತೀನಿ. ಮದ್ದುಗಳು ಹಳೇದೇನು ತಗೋತಿದ್ದೀರಾ ತೋರಿಸಿ ಅಂತ ಕೇಳ್ತೀನಿ. ಒಂದಿಷ್ಟು ಲಿಸ್ಟ್ ಇರುತ್ತೆ, ಅದರಲ್ಲಿ ಮಾನಸಿಕ ಮದ್ದುಗಳು 3, 4, 5 ಇರುತ್ತೆ.